ಇವತ್ತು ಅಭಿನಂದನಾ ಸಭೆ ಅಂತ ಹೇಳಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಒಬ್ಬರು ಹೇಳಿದರು, ಅಶೋಕ್ ರೈಗಳು ಕೊನೆಯ ಅಂದರೆ ಮಧ್ಯದ ಚಾರಿನಲ್ಲಿ ಕೂತಿದ್ರು ಒಂದು ದಿವಸ ಕಾರ್ಯಕರ್ತರ ಸಭೆ ಆಗುವಾಗ. ಇವತ್ತು ಮಧ್ಯದಲ್ಲಿ ಕೂತಿದ್ದಾರೆ ಅಂತ ಉಲ್ಲೇಖ ಮಾಡಿದರು. ನಾನು ಕೊನೆಯ ಚಾರಲ್ಲಿ ಕೂತ್ಕೊಳ್ಳಿಕ್ಕೂ ರೆಡಿ, ಮಧ್ಯದ ಚಾರಲ್ಲೂ ಕೂತ್ಕೊಳ್ಳಿಕ್ಕೆ ರೆಡಿ. ಅದರಲ್ಲಿ ಏನು ಆ ಕಡೆ ಈ ಕಡೆ ಮಾಡೋದಿಲ್ಲ. ಯಾಕಂದರೆ ಇವತ್ತು ಅಭಿನಂದನಾ ಸಭೆ ನನಗೆ ಅಂತ ನಾನು ತಿಳ್ಕೊಂಡಿಲ್ಲ. ಇದು ನಿಜವಾಗಿ ಇವತ್ತು ಅಭಿನಂದನಾ ಸಭೆ ನನ್ನನ್ನು ನೀವು ಮಧ್ಯ ಕುರ್ಚಿಯಲ್ಲಿ ಕೂಡಿಸಿ ಮಾಡಿಸಿದರು. ನಾನು ನನ್ನ ಅಂತರಾಳದಿಂದ ಹೇಳ್ತಾ ಇರೋದು, ಇದು ಕಾರ್ಯಕರ್ತರಿಗೆ ಅಭಿನಂದನಾ ಸಭೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ಒಬ್ಬನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಒಬ್ಬನಿಂದ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಇದೆಯಾ? ಎಷ್ಟೋ ಜನ, ನಾನು ತುಂಬ ಚುನಾವಣೆಯನ್ನು ನೋಡಿದ್ದೇನೆ, ಚುನಾವಣೆಗೆ ನಿಲ್ಲಿಲ್ಲ, ಚುನಾವಣೆಯನ್ನು ನೋಡಿದ್ದೇನೆ. ಚುನಾವಣಾ ಸಮಯದಲ್ಲಿ ಅಷ್ಟೊಂದು ಜೋರಾಗಿ ಜೋಶಾಗಿ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡೋದನ್ನು ನೋಡಿದ್ದೇನೆ. ಆ ಒಂದು ದಿವಸ ಎರಡು ದಿವಸ ಎಲ್ಲ ಅಭಿನಂದನಾ ಸಭೆ ಮಾಡಿದರೆ ಆಯಿತು, ಆ ಜೋರಾಗಿರ್ತದೆ. ಮತ್ತೆ ಸ್ವಲ್ಪ ಆ ಚುನಾವಣೆ ಸಮಯದಲ್ಲಿರುವಂಥ ಆಸಕ್ತಿಗಳು, ಜೋಶು ಚುನಾವಣೆ ಗೆದ್ದ ನಂತರ ಸ್ವಲ್ಪ ಕಡಿಮೆ ಆಗ್ತದೆ. ಅಂದರೆ ಅದೊಂದು ವಿಶಿಷ್ಟ. ನಿಜವಾಗಿ ಚುನಾವಣೆ ಗೆದ್ದ ನಂತರ ಆ ಜೋಶು ಜಾಸ್ತಿ ಇರಬೇಕು. ಆದರೆ ಎಲ್ಲ ಕಡೆ ಇದು ಒಂದಂತಲ್ಲ. ಇವತ್ತು ಅಭಿನಂದನೆ ಮಾಡ್ತಾ ಇರುವಂಥದ್ದು ನಿಮಗೆ. ಯಾಕಂತ ಹೇಳಿದ್ರೆ ಮಳೆಗೆ, ಬಿಸಿಲಿಗೆ, ನೀರು ಕುಡಿಯದೆ ಕೆಲವರು ಆಸ್ಪತ್ರೆಗೆ ಹೋಗಿ, ಈಗ ಒಬ್ಬರು ಹೇಳ್ತಾ ಇದ್ರು, ನಿಮ್ಮ ಚುನಾವಣೆ ಕ್ಯಾಂಪೇನಿಗೆ ಬರುವಾಗ ನಾನು ಬಿದ್ದು ನನ್ನ ಹಲ್ಲೆಲ್ಲ ಹೋಗಿದೆ, ಬಿದ್ದದ್ದು ನಾನೇ ಆಸ್ಪತ್ರೆಯಲ್ಲಿದ್ದದ್ದು ಅಂತ. ಯಾರಿಗಾಗಿ? ಪಕ್ಷಕ್ಕಾಗಿ, ಸಂಘಟನೆಗಾಗಿ ಒಂದು ಕೆಲಸ ಮಾಡಬೇಕು, ಒಂದು ಪಕ್ಷವನ್ನು ಗೆಲ್ಲಬೇಕು, ನಮಗೆ ಶಕ್ತಿ ಸಿರಬೇಕು ನಮ್ಮ ಊರಿನಲ್ಲಿ. ಈಗ ಅಶೋಕ್ ರೈ ಒಬ್ಬನಿಗೆ ಶಾಸಕನಾದರೂ ಶಕ್ತಿ ನಿಮಗೆ ಎಲ್ರಿಗಿದೆ, ಎಲ್ರಿಗೂ ನಿಮಗೆ ಶಕ್ತಿ ಬಂದಿದೆ. ನೀವೀಗ ಒಂದು ಕಚೇರಿಗೆ ಹೋಗುವಾಗ ನಿಮ್ಮ ಸ್ಟೈಲೇ ಬೇರೆ ಇದೆ, ನಿಮ್ಮ ಶಕ್ತಿಯೇ ಬೇರೆ ಇದೆ. ನೀವು ಫೋನ್ ಮಾಡುವಾಗ ನಿಮ್ಮ ಒಂದು ಮಾತಾಡುವ ವೈಖರಿಯೇ ಬೇರೆ ಇದೆ. ನಿಮ್ದಂತಲ್ಲ, ಎಲ್ಲರೂ ಕಾರ್ಯಕರ್ತರದು. ಒಂದು ದೊಡ್ಡ ಮರ ಬೆಳೀತದೆ, ಆ ದೊಡ್ಡ ಮರ ಬೆಳೆದ್ರೆ ಅದರಲ್ಲಿ ಹಣ್ಣು ಬರ್ತದೆ, ಎಲ್ಲರೂ ತಿಂತಾರೆ. ಆ ಹಣ್ಣು ಎಲ್ಲರೂ ತಿಂತಾರೆ. ಅದರಲ್ಲಿ ಫಸ್ಟ್ ಒಳ್ಳೆ ನೆರಳು ಬರ್ತದೆ, ಆ ನೆರಳನ್ನು ಎಲ್ಲರೂ ಸವಿತಾರೆ. ಪಕ್ಷ ಕೂಡ ಹಾಗೆ. ಪಕ್ಷ ದೊಡ್ಡ ಹೆಮ್ಮರವಾಗಿ ಬೆಳೆದ್ರೆ ಒಳ್ಳೆ ಒಳ್ಳೆ ಹಣ್ಣುಗಳು ಬರುವುದನ್ನು ಎಲ್ಲರೂ ತಿನ್ನುವ, ನಾವೆಲ್ಲ ಪಕ್ಷದ ಅಡಿಯಲ್ಲಿ ಇರುವಂಥವರು. ಅದರಲ್ಲಿ ಬರುವಂಥ ನೆರಳುಗಳು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ. ನಮಗೆಲ್ಲ ಸಂತೋಷ ಇಲ್ವಾ? ನಮಗೆಲ್ಲ ಖುಷಿ ಇಲ್ವಾ? ನೀವು ಎಲ್ಲಿ ಒಂದು ಹೋಗುವಾಗ ಅಂತ ಒಂದು ಶಕ್ತಿಯಲ್ಲಿ ಮಾತಾಡುವಂಥ ಶಕ್ತಿ ನಮಗೆ ಬಂದಿದೆ. ಅದೆಲ್ಲ ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಒಂದು ಅಷ್ಟು ಜನ ಮೆರವಣಿಗೆಯನ್ನು ಮಾಡಲಿಲ್ಲ. ಅಶೋಕರು ಇದಾದ ಬಾರ್ರೆ ಮೆರವಣಿಗೆ ಬುಡ್ಚಿ ಬಂತೇರಿ ಬೇಡ ಅಂತ ಹೇಳ್ತಾರೆ. ಅವರಿಗೆ ಎಂಕ್ಳಿಗೆ ಮೆರವಣಿಗೆ ಇಲ್ಲದಿದ್ದರೆ ಆತೊಂಜಿ ಖುಷಿ ಇಲ್ಲ ಅಂತ ಕೆಲವ್ರದ್ದು ವಾಟ್ಸಪ್ಪಲ್ಲಿ ಒಂದೊಂದೆರಡು ದಿವಸ ಬಂತು. ಅಶೋಕರುಗಳು ಮೆರವಣಿಗೆ ಬೇಡ ಅಂತ ಹೇಳಿ ಒಂದಷ್ಟು ಜನ ಒಲವು ಮೆರವಣಿಗೆ ಬೇಕು ಅಂತ, ಒಂದಷ್ಟು ಜನ ಒಲವು ಮೆರವಣಿಗೆ ಬೇಡ ಅಂತ. ನಾನು ಅವತ್ತಿಂದಲೂ ಎಲ್ಲರ ಹತ್ರ ವಿನಂತಿ ಮಾಡಿಕೊಂಡದ್ದು ಇಷ್ಟೇ, ಮೆರವಣಿಗೆಗಳು ಬೇಡ. ಯಾಕಂತ ಹೇಳಿದ್ರೆ ನೀವು ಇನ್ನೊಂದು ಪಬ್ಲಿಕ್ ಆಗಿ ನೀವು ಆಲೋಚನೆ ಮಾಡಿ, ನಾವು ಸಾರ್ವಜನಿಕರಾಗಿ ಆಲೋಚನೆ ಮಾಡುವ. 1 ಗಂಟೆ ಅರ್ಧ ಗಂಟೆ ಒಂದು ಕಡೆ ನಾವು ರಸ್ತೆಯನ್ನು ಬ್ಲಾಕ್ ಮಾಡಿ ನಿಂತರೆ ಖುಷಿ ಆಗ್ಬೋದು ನನಗೆ ಇನ್ನೊಂದು 100 ಹಾರ ಬೀಳ್ಬೋದು, ಒಂದು 100 ಫೋಟೋಗಳಾಗ್ಬೋದು, ಒಂದು ಮ್ಯೂಸಿಕ್ ಹಾಕಿ ಅಷ್ಟು ಕುರಿಬೋದು, ಒಮ್ಮೆ ಪೇಪರಲ್ಲೆಲ್ಲ ಒಳ್ಳೆಯದು ಇನ್ನೊಂದಷ್ಟು ಫೋಟೋ ಬರ್ಬೋದು, ಅದು ಬೇರೆ ವಿಚಾರ. ಆದರೆ ಹಾರ್ಟ್ಲಿ ಅದನ್ನು ಲೈಕ್ ಮಾಡುವವರು ಇನ್ನೊಂದಷ್ಟು ಜನ ಇದ್ದಾರೆ. ನನಗೆ ಒಬ್ಬರು ಫೋನ್ ಮಾಡಿ ಹೇಳಿದರು, ಅವರು 4 ಅವರಿಗೆ ಮಕ್ಕಳೇ ಇರಲಿಲ್ಲ ಅಂತೆ. 4-5 ವರ್ಷದ ನಂತರ ಅವರು ಗರ್ಭಿಣಿ ಆದರು, ಮದುವೆಯಾಗಿ. ಯಾವುದೇ ಈ ರೀತಿಯ ಒಂದು, ನಾನು ಅದನ್ನು ಯಾವುದು ಸಂದರ್ಭ ಯಾವ ವಿಚಾರ ಅಂತ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಅವರ ಡೆಲಿವರಿ ಟೈಮಿಗೆ ಅವರನ್ನು ಕರ್ಕೊಂಡು ಹೋಗುವಾಗ, ಕಾರಲ್ಲಿ ಕರ್ಕೊಂಡು ಹೋಗುವಾಗ
ಇದೇ ರೀತಿಯ ಚುನಾವಣೆಯ ಯಾವುದೇ ಒಂದು ಕಾರ್ಯಕ್ರಮದಿಂದ ಅವರು 1 ಗಂಟೆ ಈ ರ್ಯಾಲಿಯಿಂದ ಅವರಿಗೆ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ. ಅವರ ಮಗು ಅವರ ಹೊಟ್ಟೆಯಲ್ಲಿ ಮರಣವನ್ನು ಹೊಂದಿದ್ದು. ಅವರು ನನಗೆ ವಿಚಾರವನ್ನು ತಿಳಿಸ್ತಾರೆ, ನೀವು ಮಾಡಿದ ಒಂದು ಒಳ್ಳೆಯ ಕೆಲಸ, ಇಂಥ ಒಂದಲ್ಲ ನನಗೊಂದು 100 ಕರೆ ಬಂದಿದೆ. ಆಸ್ಪತ್ರೆಯಲ್ಲಿ ಹೋದವರು, ದೊಡ್ಡ ದೊಡ್ಡ ಮಂತ್ರಿಗಳು, ದೇಶದ ಪ್ರಮುಖ ಸ್ಥಾನವನ್ನು ಹೊಂದಿದವರು ಈ ಥರ ರ್ಯಾಲಿ ಮತ್ತು ಬ್ಲಾಕ್ ಮಾಡುವುದರ ಮುಖಾಂತರ ಅವರಲ್ಲಿ ಆಗಿರುವಂಥ ಅವಘಡವನ್ನು ವಿವರಿಸಿದ್ದಾರೆ. ಅದಕ್ಕೆ ನನ್ನ ಒಂದು ವಿನಂತಿ ಇತ್ತು ಎಲ್ಲ ಪ್ರಮುಖರ ಹತ್ರ, ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡುವ, ಒಂದಷ್ಟು ಜನ ಅದನ್ನು ಇಷ್ಟಪಡುವವರು ಕೂಡ ಇದ್ದಾರೆ ಅಂತ. ಅದಕ್ಕೆ ನಾವು ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ನಾವು ಯಾವುದರಲ್ಲಿ ಮಾಡುವ, ನಾವು ಅಭಿವೃದ್ಧಿಯಲ್ಲಿ ಒಳ್ಳೆಯ ಕೆಲಸ ಮಾಡುವನ್ನು ತೋರಿಸುವಂಥದ್ದು ಆಗಬೇಕು. ಅದೇ ನಮ್ಮ ಗೋಲು. 4 ಜನರ ಇದನ್ನು ಖಂಡಿತ ಯುವಕರಿಗೆ ಇದೆ, ನಮಗೂ ಇದೆ, ರ್ಯಾಲಿ ಮಾಡಬೇಕು, ಉತ್ಸವ ಮಾಡಬೇಕು, ಖುಷಿ ಪಡಬೇಕು ಅಂತ. ನಾವು ಅಭಿವೃದ್ಧಿಯ ಮುಖಾಂತರ ಅದನ್ನು ಮಾಡುವಂಥ ನನ್ನ ಅನಿಸಿಕೆ. ಇವತ್ತು ನಮ್ಮ ಒಡಿಶಾದಲ್ಲಿ ಬಹನಾಗ ನಿಲ್ದಾಣದಲ್ಲಿ 3 ಟ್ರೈನ್ಗಳು ಆಕ್ಸಿಡೆಂಟ್ ಆಗಿ ಸುಮಾರು 280 ಜನ ಮರಣ ಹೊಂದಿದ್ದಾರೆ. 900 ಜನ ಆಸ್ಪತ್ರೆಯಲ್ಲಿದ್ದಾರೆ. ಕಾರ್ಯಕ್ರಮ ಮಾಡಬೇಕಾ ಬೇಡ ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಇತ್ತು. ಆದರೂ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ ಕಾರಣ ಅದನ್ನು ಮಾಡಲಿಕ್ಕೆ ನಾವು ಅವರಿಗೆ ಸಂತಾಪ ಸೂಚಿಸಿ ಆಮೇಲೆ ಕಾರ್ಯಕ್ರಮ ಮಾಡುವುದನ್ನು ಮಾಡಿದ್ದೇವೆ. ನನಗೆ ಅದರ ಬಗ್ಗೆ ತುಂಬ ನೋವು ಕೂಡ ಇದೆ. ಸರ್ಕಾರ ಯಾವ ರೀತಿ ನಡೀತಾ ಬರ್ತದೆ ನಿಮಗೆಲ್ಲಿ ಗೊತ್ತು. ನಾವು ಅಧಿಕಾರಕ್ಕೆ ಬಂದು 22-23 ದಿವಸ ಆಗಿದೆ. ಇವತ್ತು ನೀವೆಲ್ಲ ನಿಮ್ಮ ಮುಖದಲ್ಲಿ ನಗು ಇರಬೇಕು. ನೀವೆಲ್ಲ ಕಾರ್ಯಕರ್ತರು, ನಿಮಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸ ಇವತ್ತು ಸರ್ಕಾರದಲ್ಲಿ ಆಗಿದೆ. ಇನ್ನಷ್ಟು ಶಕ್ತಿ. ಇಷ್ಟುವರೆಗೆ ನಾವು ಏನು ಹೇಳ್ತಾ ಇದ್ದೀವಿ, ಹೋಗುವಾಗ ಎಲ್ಲ ಚುನಾವಣಾ ರ್ಯಾಲಿಯಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು 5 ಗ್ಯಾರಂಟಿಯನ್ನು ಕೊಡ್ತೇವೆ, ನಾವು ಅದನ್ನು ಮಾಡಿ ತೋರಿಸ್ತೇವೆ. ಆದರೆ ಎಲ್ಲರ ಹೃದಯದಲ್ಲಿ ಒಂದು ಬಡ 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 ಅಂತ ಇತ್ತು. ನಾನೇ ಕೆಲವು ಕಡೆಗೆ ಹೇಳಿದ್ದೀನಿ, ಅಕ್ಕ ಏನೋಲ್ಲ ಪೊರ್ಡು ಸಾದಿಡಿ 10 ಹೊಡ್ಸಿ 2,000 ರೂಪಾಯಿ ಓಂಡು ಬಂಡದೆ. ತುಂಬ ಸಲ ನಾನು ಭಾಷಣದಲ್ಲಿ ನಾವು ಉಲ್ಲೇಖ ಮಾಡಿದೆ. ಇವತ್ತು ನಮಗೆ ನಮ್ಮ ಧೈರ್ಯ, ನಿಮ್ಮ ಶಕ್ತಿ, ನಿಮ್ಮ ಮುಖದಲ್ಲಿ ನಗು ಬರಬೇಕು. ಯಾಕಂದ್ರೆ 5 ಗ್ಯಾರಂಟಿಯನ್ನು ಕೊಡುವಂತಹ ಕೆಲಸ ಆಗಿದೆ. ಕಾಂಗ್ರೆಸ್ನ ಪ್ರತಿ ಕಾರ್ಯಕರ್ತರು, ಪ್ರತಿ ಬೂತ್ ಮಟ್ಟದ ಅಧ್ಯಕ್ಷರ ಜೊತೆಯಲ್ಲಿರುವಂಥವರು, ವಲಯ ಅಧ್ಯಕ್ಷರುಗಳು ಚುನಾವಣೆ ಬರುವಾಗ ಮಾತ್ರ ಮನೆ ಬಾಗಿಲಿಗೆ ಹೋಗುವುದಲ್ಲ. ಆವತ್ತು ಹೇಳಿದೀವಲ್ಲ, 2,000 ರೂಪಾಯಿ ಕೊಡ್ತೇವೆ, 200 ಯೂನಿಟ್ ಕರೆಂಟ್ ಕೊಡ್ತೇವೆ, 5 ಗ್ಯಾರಂಟಿಗಳು, 10 kg ಅಕ್ಕಿ, 3,500 ರೂಪಾಯಿ, ಇದನ್ನು ಕೂಡ ತಗೊಂಡು ಹೋಗಿ ನೀವು ಮನೆಗೆ ಮುಟ್ಟಿಸುವಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಬೇಕು. ಬೇರೆಯವರಿಗೆ ಬಿಟ್ಟು ಕೊಡಬೇಡಿ. ಇದು ನಿಮಗೆ ಬಂದಿರುವಂತ ಸೌಭಾಗ್ಯ. ಯಾವುದೇ ಪಕ್ಷ ಅಂತ ನೋಡಬೇಡಿ. ಅವನು ಬಿಜೆಪಿ, ಅವನು ಕಾಂಗ್ರೆಸ್, ಅವನು ಬ್ಯಾಟು, ಅವನು ಬಾಲು, ಎಲ್ಲರಿಗೂ ಕೊಡಿ ನಮ್ಮ 2,000 ರೂಪಾಯಿಯನ್ನು. ಎಲ್ರಿಗೂ ಕೊಡಿ 200 ರೂಪಾಯಿ ಕರೆಂಟು, ಎಲ್ರಿಗೂ ಕೊಡಿ 3,500 ರೂಪಾಯಿ. ಯುವಕರಿಗೆ ಯಾರ್ಯಾರಿಗೆ ಕೆಲಸ ಇಲ್ಲ. ಇವತ್ತು ಯುವಕರ ತಲೆಗೆ ಜಾತಿ ಧರ್ಮದ ಬಗ್ಗೆ ಬೀಜ ಬಿತ್ತಿ, ವಿಷ ಬೀಜವನ್ನು ಬಿತ್ತಿ ಮತವನ್ನು ಕಿತ್ಕೊಳ್ತಾರಲ್ಲ, ನಾವು ಹೋಗಿ ಮನೆಗೆ ಯುವಕರ ಮನಸ್ಸನ್ನು ತಿದ್ದುವಂತ ಕೆಲಸ ನಾವು ಮಾಡಬೇಕಿದೆ. ಇನ್ನು 5 ವರ್ಷದ ನಂತರ ಹೇಳಬೇಡಿ ನಾವು ಅದರಲ್ಲಿ ಹಿಂದೆ ಬಿದ್ದಿವಿ, ನಾವು ಅದನ್ನು ಪ್ರಚಾರ ಮಾಡೋದ್ರಲ್ಲಿ ಹಿಂದೆ ಬಿದ್ದಿವಿ. ಸೋಷಿಯಲ್ ಮೀಡಿಯಾ ಇದೆ, ಇವತ್ತಿಂದಲೇ ಶುರು ಮಾಡಿ. ಅನಾವಶ್ಯಕ ನಮ್ಮ ಪಕ್ಷದ ಬಗ್ಗೆ ಬರೆಯುವುದನ್ನು ಕಡಿಮೆ ಮಾಡಿ, ನಮ್ಮ ನಾಯಕರ ಬಗ್ಗೆ ಬರೆಯುವುದನ್ನು ಕಡಿಮೆ ಮಾಡಿ, ನಿಮ್ಮ ವಿಚಾರಗಳನ್ನು ಹಾಕೋ ಬಗ್ಗೆ ಕಡಿಮೆ ಮಾಡಿ. ಎಂತ ಭಾಗ್ಯ ಕೊಟ್ಟಿದ್ದಾರೆ. ಇಂಥ ಒಂದು ಭಾಗ್ಯಗಳು ಎಲ್ಲಿ ಸಿಗಲಿಕ್ಕಿಲ್ಲ. ಇದನ್ನು ನಮ್ಮ ಪ್ರತಿ ಕಾರ್ಯಕರ್ತರು, ಅಧ್ಯಕ್ಷರುಗಳು ವಲಯ ಮಟ್ಟಕ್ಕೆ ಹೋಗುವಾಗ ಪ್ರತಿ ಮನೆಗೆ ಅದಕ್ಕೂ ನಾವು ವಿಚಾರವನ್ನು ಹೇಳಿದ್ದೇವೆ. ಬೇರೆ ಪಕ್ಷದವರು ಕಾರ್ಯಕ್ರಮ ಮಾಡುವಾಗ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ಅವರ ಫೋಟೋಗಳನ್ನು ಮೇಲೆ ಹಾಕುವಂತಹ ಸಂಗತಿಗಳನ್ನು ನೋಡಿರಬಹುದು. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠದವರಿಗೆ
ವಿಚಾರವನ್ನು ಹೇಳಿದ್ದೇವೆ. ನಾವು ಕೊಡುವ ಗ್ಯಾರಂಟಿಗಳಿಗೆ ಒಂದು ಕಾರ್ಡ್ ಮಾಡಬೇಕು, ಅದರಲ್ಲಿ ವರಿಷ್ಠರ ಕಾಂಗ್ರೆಸ್ ಪಕ್ಷದವರ ಮುಖ್ಯಮಂತ್ರಿಗಳ ಅಧ್ಯಕ್ಷರ ಫೋಟೋ ಬರಬೇಕು. ಆ ಕಾರ್ಡುಗಳನ್ನು ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸಗಳನ್ನು ಆಗಬೇಕು. ಮುಂದೆ ಚುನಾವಣೆ ಬರಲಿಕ್ಕಿದೆ ಅಂತ ಹೇಳಿದ್ರಿ. ನಾನು ಇಷ್ಟೇ ಹೇಳುದು, ಎಲ್ಲ ಕಡೆಗೆ ನನ್ನನ್ನು ಸೇರಿಸಿ 25 ವರ್ಷದ ಕನಸನ್ನು ಕಾಣ್ತಾ ಇದ್ದೇವೆ. ಹೇಗೆ ಕನಸು ಕಾಣಬಹುದು? ಹೇಗೆ ಕನಸು ಕಾಣಬಹುದು? ನಿಮಗೆ ಏನು ಬೇಡ, ಅಭಿವೃದ್ಧಿ ಬಗ್ಗೆ ನಾವೇ ಚಿಂತನೆ ಮಾಡ್ತೇವೆ. ಗ್ಯಾರಂಟಿಗಳನ್ನು ಮನೆ ಮುಟ್ಟಿಸಿ ಬಂಧುಗಳೇ. ನಿನ್ನೆನು ನಾನು ಒಂದು ಮನೆಗೆ ಹೋಗಿದ್ದೆ. ಸತ ಬಿಜೆಪಿ ಅವರಲ್ಲಿ 4 ಜನ ಇದ್ರು, ಬಿಜೆಪಿ ಪಕ್ಷದವರು. ಅತ್ತಿಯನ್ನ 200 ಯೂನಿಟ್ ಕರೆಂಟ್ ಇಂದು ಎವರೇಜ್ಗೆ ತೊಂದರೆ ಜಾತಿ ಅಂಜಿ ಅಟ್ಟೆ ಕೆಲಸ ಮಾರ. ಮೊದಲ ಒಳಗೆ ನಮಗೆ ಹೇಗೆ ಬೈತಾ ಇದ್ರು ಅಂತ ಹೇಳಿದ್ರೆ, ಇದು ರಾಯಿ ಕಾಂಗ್ರೆಸ್ ಬೈನೆ ಹಿರಿಯಂಕಲ ಅಂಚಮಲ್ಚನ ಇಂಚಮ ನಿನ್ನೆ ಅದೇ ಮನುಷ್ಯನ ಬಾಯಲ್ಲಿ ಹೇಳುದು 200 ಯೂನಿಟ್ ಕರೆಂಟ್ ಅದು ಎವರೇಜ್ಗೆ ಒಂದು ಹೊಟ್ಟೆ ಹಣ್ಣು ಕೂಡ ಹೆಂಡತಿ ಎತ್ತಿಡು ಅಂದೆ 200 ಯೂನಿಟ್ ನಮ್ಮ ಒಂಜಿ 200 ಅಲ್ಲ 200 ಅಲ್ಲ ಒಂಜಿ 150 ಮಲ್ಪುಗ ನಮಗೆ ಎವರೇಜ್ ಒಂಜಿ ಕರೆಂಟ್ದ ಬಾರಿ ಜನಗಳ ಮನಸ್ಥಿತಿ ಈ ತರ ಇದೆ. ತಿದ್ದುವಂತ ಕೆಲಸ ನಮ್ಮ ಕೈಯಲ್ಲಿದೆ. ಈ 3 ಅದರಲ್ಲೂ ನಾನು ಹೇಳ್ತಾ ಇದ್ದೇನೆ, ಯಾವುದು 2,000 ರೂಪಾಯಿ ಇದೆ, 200 ಯೂನಿಟ್ ಕರೆಂಟ್ ಇದೆ, ಯಾವುದು 10 kg ಅಕ್ಕಿ ಇದೆ. ಇದಕ್ಕೆ ಸುಮಾರು 75,000ದಿಂದ 1 ಲಕ್ಷ ಕೋಟಿಯ ಹೊರೆ ಈ ರಾಜ್ಯ ಸರ್ಕಾರಕ್ಕೆ ಇದೆ. ಅದನ್ನು ಎಲ್ಲ ನಿರ್ವಹಿಸಿ ಕೊಟ್ಟಿರುವಂಥದ್ದಲ್ಲ, ಇದನ್ನು ಕೊಡುವಂಥ ಕೆಲಸ ನಮ್ಮ ರೂಟ್ ಲೆವೆಲಲ್ಲಿ ಎಂಡ್ ಯೂಸರ್ ಅಂದರೆ ಲಾಸ್ಟ್ ಗ್ರಾಹಕನಿಗೆ ಸಿಕ್ಕುವಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಧಿಕಾರಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಶೋಕ್ ರೈಯಿಂದ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ಅಧ್ಯಕ್ಷರುಗಳಿಂದ ಎಲ್ಲ ಮಾಡಲಿಕ್ಕೆ ಸಾಧ್ಯ. ನೀವು ಬೂತ್ ಅಧ್ಯಕ್ಷರು, ಕಾರ್ಯಕರ್ತರು, ನಾನು ಮಾಡುವ ಎಲ್ಲ ಕೆಲಸದಲ್ಲೂ ಕೂಡ ಕಾರ್ಯಕರ್ತರನ್ನು ಗಣನೆಗೆ ತಗೊಳ್ಳುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಖಂಡಿತ ಇವತ್ತು ಅಭಿವೃದ್ಧಿಯ ಬಗ್ಗೆ ಇವತ್ತು ನಾನು ಸುದ್ದಿ ಪೇಪರ್ ಇಲ್ಲಿ ಓದ್ತಾ ಇದ್ದೆ, ನನಗೂ ಗೊತ್ತಿರಲಿಲ್ಲ. ಅದರಲ್ಲಿ ಮೆಡಿಕಲ್ ಕಾಲೇಜಿನ ಬಗ್ಗೆ ನಾನು ಒಂದು ನಿನ್ನೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮಾಧ್ಯಮದ ಮಿತ್ರರು ಕೂಡ ಇಲ್ಲಿ ಇದ್ದಾರೆ ಕೂತ್ಕೊಂಡು. ಅದರಲ್ಲಿ ಒಂದು ಕಡೆ ಮೇಲೆ ಹಾಕಿದ್ದಾರೆ, ಮೆಡಿಕಲ್ ಕಾಲೇಜಿನ ಪ್ರಸ್ತಾವನೆ ಇಷ್ಟರವರೆಗೆ ಹೋಗಲಿಲ್ಲ ಅಶೋಕ್ ರೈ ಅಂತ ಕೆಳಗಡೆ ಹಾಕಿದ್ದಾರೆ. ಕೆಳಗಡೆ ಮಾಜಿ ಶಾಸಕರು ಹಾಕಿದ್ದಾರೆ, ನಮ್ಮ ಸರ್ಕಾರ ಇರುವಾಗಲೇ ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆ ಹೋಗಿದೆ ಅಂತ ಅವ್ರದ್ದೊಂದು ಕೋಟ್ ಇದೆ ಕೆಳಗಡೆ. ನಾನು ಬಿಜೆಪಿ ಸರ್ಕಾರದ ಬಿಜೆಪಿ ಅವರಿಗೆ ಇಷ್ಟು ಹೇಳುದು, ನಾವು ಏನು ಅವರನ್ನು ಹೀಯಾಳಿಸುವಂತ ಕೆಲಸ ಮಾಡೋದಿಲ್ಲ. ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕು. ನಾವು ಅಭಿವೃದ್ಧಿಯಲ್ಲಿ ಪಕ್ಷ ಬೀಳ್ತು, ನೀವು ನಿಮ್ಮ ಸಹಕಾರ ಕೊಡಿ ನಮಗೆ, ನಾವು ಅಭಿವೃದ್ಧಿ ಮಾಡ್ತೇವೆ. ನನಗೆ ಶಾಸಕ ಸ್ಥಾನ ಸಿಕ್ಕಿರುವುದು 13ನೇ ತಾರೀಕಿಗೆ ಸಾಯಂಕಾಲ 4:15 ಗಂಟೆಗೆ ಮಂಗಳೂರಿನಲ್ಲಿ ನನಗೆ AC ಅವರು ಸರ್ಟಿಫಿಕೇಟ್ ಕೊಟ್ಟಿರುವಂಥದ್ದು. ನಾನು 18 ತಾರೀಕಿಗೆ 13 ಹೋಯ್ತು, 14, 15, 16, 17 ಅಂದರೆ 4 ದಿವಸದಲ್ಲಿ ಇಷ್ಟುವರೆಗೆ ಯಾವುದೇ ಪ್ರಸ್ತಾವನೆ ಹೋಗಲಿಲ್ಲ. 4 ದಿವಸ ಕೊಡದೆ ಇಲ್ಲಿಂದ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ RTC ತೆಗೆದು AC ಅವರಿಂದ ರೆಕಮೆಂಡೇಶನ್ ಮಾಡಿಸಿ DC ಅವರಿಗೆ ಕಳಿಸಿ DC ಅವರಿಂದ ಸರ್ಕಾರಕ್ಕೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದು ಅಶೋಕ್ ರೈ. ಈಗ ಇದನ್ನು ಎಲ್ಲ ಮಾಧ್ಯಮದ ಇದು ಕಾಪಿ ನನ್ನ ಹತ್ರ ಇದೆ, ಈ ಕಾಪಿ ನನ್ನ ಹತ್ರ ಇದೆ. ನಾನು ಯಾಕೆ ಇದನ್ನು ಪ್ರೆಸ್ ರಿಲೀಸ್ ಮಾಡಿಲ್ಲ ಅಂತ ಹೇಳಿದರೆ, ಅದು ಇರಲಿ, ಕೆಲಸ ಆದ ಮೇಲೆ ನಾವು ಹೇಳುವುದು ಒಳ್ಳೆಯದು. ಕೆಲಸ ಎಲ್ಲ ಆಗುವ ಮೊದಲೇ ನಾವು ಅದನ್ನು ಹೇಳುವುದು ಅಷ್ಟು ಸೂಕ್ತವಲ್ಲ ಅನ್ನೋ ವಿಚಾರದಲ್ಲಿ ನಾನು ಆ ಪ್ರಸ್ತಾವನೆಯನ್ನು ಮಾಧ್ಯಮದವರಿಗೆ ಯಾರಿಗೂ ಕೊಡಲಿಲ್ಲ. ನಿಮಗೆ ಈಗಲೂ ಕೊಡೋದಿಲ್ಲ, ಆದರೆ ನಿಮಗೆ ಆ ಡೇಟನ್ನು ಈಗ ನಾನು ತೋರಿಸ್ತೇನೆ. ನೀವು ಅದನ್ನು ನನ್ನ ವಾಟ್ಸಪ್ಪಲ್ಲಿ ಇದೆ, ಯಾವಾಗ ಹೋಗಿದೆ ಅಂತ ಜನಗಳಿಗೆ ಗೊತ್ತಾಗಬೇಕಂದ್ರೆ ಸ್ವಲ್ಪ ಸುಳ್ಳು ಬಿಡುವುದನ್ನು ಇವರು ಕಡಿಮೆ ಮಾಡಲಿ, ಅದನ್ನು ತೋರಿಸುವಂಥ ಕೆಲಸ ಈಗ ಮಾಡ್ತೇನೆ. ಇವರು 5 ವರ್ಷ ಇದ್ರು ಇಲ್ಲಿ, ಇವರಿಗೆ ತಗೊಂಡು ಬರಲಿಕ್ಕೆ ಆಗಲಿಲ್ಲ, ಪ್ರಸ್ತಾವನೆಯನ್ನು ಕಳಿಸಿಕೊಡುವಂಥ ಕೆಲಸ ಮಾಡಬೇಕಲ್ಲ. ನಾನು ಕಳಿಸಿದ್ದೇವೆ, ಏನನ್ನು ಕಳಿಸಿದ್ದಾರೆ ನಾನು ಲೆಟರ್ ಮಾಧ್ಯಮದವರಿಗೆ ಈಗ ತೋರಿಸ್ತೀನಿ, ನನ್ನ ಮೊಬೈಲಲ್ಲಿದೆ, ನಾನು ಈಗಲೇ ತೋರಿಸ್ತೀನಿ, ನಿಮಗೆ ಹೋಗುವ ಮೊದಲು ನಿಮಗೆ ತೋರಿಸಿಬಿಡ್ತೇನೆ. ಅಭಿವೃದ್ಧಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಡ್ರಿಂಕಿಂಗ್ ವಾಟರ್ 3 ವರ್ಷದಲ್ಲಿ
3 ವರ್ಷದಲ್ಲಿ ಸುಮಾರು 1400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಎಲ್ಲ ಕಡೆ ಕುಡಿಯುವ ನೀರು ಸಿಗಬೇಕು. ಎಲ್ಲ ಯಾರಿಗೂ ಒಬ್ಬನಿಗೆ ಕುಡಿಯುವ ನೀರು ವ್ಯವಸ್ಥೆಗಳು ಆಗಬೇಕು. ಯಾರಿಗೂ ಕುಡಿಯುವ ನೀರಿಗೆ ತೊಂದರೆ ಆಗಲಿಕ್ಕಿಲ್ಲ. 1400 ಕೋಟಿ ರೂಪಾಯಿಯಲ್ಲಿ ನೀವೆಲ್ಲ ಕಾರ್ಯಕರ್ತರಿಗೆ ಗೊತ್ತಿರಲಿ, ಎಲ್ಲ ವ್ಯವಸ್ಥೆಗಳಾಗಿದೆ. ಇನ್ನೊಂದು 6 ತಿಂಗಳಲ್ಲಿ ಟೆಂಡರ್ ಆಗುವಂಥ ಕೆಲಸ ಆಗ್ತದೆ. ಎಲ್ಲ ಭಾಗಗಳಿಗೆ ವಿಟ್ಲ ಪಟ್ಟಣ ಪಂಚಾಯತ್ ಡಾಕ್ಟ್ರೇ ಸೇರಿ, ಡಾಕ್ಟ್ರನ ಏರಿಯಾ ಅಲ್ಲಿ ಭಾರಿ ತೊಂದರೆ ಇದೆ ನೀರಿಗೆ, ಅದು ಸೇರಿರಲಿಲ್ಲ. ವಿಟ್ಲ ಪಟ್ಟಣ ಪಂಚಾಯತ್ ಅದನ್ನು ಅವರು ಬಿಟ್ಟು ಒಂದು ಪ್ಲಾನ್ಗಳನ್ನು ಮಾಡಿದರು. ಅದನ್ನು ಸೇರಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂಥ ಎಲ್ಲ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಆನಂತರ 94CC ಆಕ್ರಮ ಸಕ್ರಮ, ಅವತ್ತೊಂದು ಅಷ್ಟು ಜನ ಹೇಳಿದ್ದೀವಿ. ನಾವು ಎಲ್ಲ ಬೂತ್ ಅಧ್ಯಕ್ಷರಿಗೆ ಹೇಳೋದು, ನೀವು ನಿಮ್ಮ ಬೂತಿನಲ್ಲಿ ಯಾರ್ದೆಲ್ಲ 94C ಇದೆ, 94CC ಇದೆ, ಆಕ್ರಮ ಸಕ್ರಮ ಇದೆ, ದಯಮಾಡಿ ಅದನ್ನು ತಗೊಂಡು ಬರುವಂಥ ಕೆಲಸವನ್ನು ಮಾಡಿ. ಇನ್ನು 1 ತಿಂಗಳಲ್ಲಿ ಕಮಿಟಿ ಫಾರ್ಮ್ ಆಗ್ತದೆ. ಎಲ್ರಿಗೂ ಅದನ್ನು, ಯಾರು ದುಡ್ಡು ಕೊಡೋದು ಬೇಡ. ನಾನು ಮೊನ್ನೆನೂ ಹೇಳ್ತಾ ಇದ್ದೇನೆ, ಯಾರು ಅದಕ್ಕೆ ದುಡ್ಡು ಕೊಡುವಂಥ ವಿಚಾರಗಳಿಲ್ಲ. ಯಾರು ಅಧಿಕಾರಿಗಳು ದುಡ್ಡು ಕೇಳಿದರೆ ನನ್ನ ಹತ್ರ ಹೇಳಿ, ನಾನು ಅವರ ಕಚೇರಿಗೆ ಹೋಗಿ ಅದನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ. ನಾವು ಅದೆಲ್ಲ ಅಧಿಕಾರಿಗಳನ್ನು ಅತೀವ ಪ್ರೀತಿಯಿಂದ ಕಾಣ್ತೀವಿ. ಎಲ್ಲ ಅಧಿಕಾರಿಗಳೇ ಹೈಯೆಸ್ಟ್, ವಿ ವಿಲ್ ಗಿವ್ ಹೈಯೆಸ್ಟ್ ರೆಸ್ಪೆಕ್ಟ್ ಆನ್ ದರ್ ಜಾಬ್. ನಾವು ಅವರು ಅತೀವ ಗೌರವದಿಂದ ಕಾಣ್ತೀವಿ. ಆದರೆ ಸರ್ವಿಸ್ ಕೊಡೋದ್ರಲ್ಲಿ ಹಿಂದೆ ಬಿದ್ದರೆ, ಭ್ರಷ್ಟಾಚಾರದ ವಿಚಾರ ಬಂದರೆ ಅಶೋಕ್ ರೈ ಮಾತ್ರ ಖಂಡಿತ ಹಿಂದೆ ತಿರುಗಿ ನೋಡೋದಿಲ್ವೋ ಅನ್ನೋ ಸೂಚನೆಯನ್ನು ಕೊಡ್ತಾರೆ. ಅಶೋಕ್ ರೈ ಶಾಸಕರಾದ ಕೂಡಲೇ ದರ್ಪ ತೋರಿಸ್ತಾರೆ ಅಧಿಕಾರಿಗಳು. ಎಲ್ಲ ಅಧಿಕಾರಿಗಳು ಯಾರನ್ನು ನಾವು ತಂಟೆಗೆ ತಗೊಂಡಿಲ್ಲ. ಎಲ್ಲ ಅಧಿಕಾರಿಗಳಿಗೆ ಯಾರಿಗೂ ನಿಮ್ಮನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೇವೆ, ಇಲ್ಲಿಂದ ಬೇರೆ ಕಡೆಗೆ ಕಳಿಸ್ತೇವೆ ಯಾರಿಗೂ ಹೇಳಿಲ್ಲ. ನಾವು ಅವ್ರ ಹತ್ರ ವಿನಂತಿ ಮಾಡಿಕೊಡೋದು ಇಷ್ಟೇ, ಬಡವರಿಗೆ ಸರ್ವಿಸ್ ಸೇವೆ ಕೊಡುವಂಥ ಕೆಲಸವನ್ನು ಮಾಡಿಬಿಡಿ. ಅವರಿಗೆ ಸೇವೆ ಕೊಡುವಂಥ ಕೆಲಸವನ್ನು ಮಾಡಿ. ಅವರನ್ನು ಒಂದು ಕೆಲಸಕ್ಕೆ 10 ಸಲ ಸುತ್ತಿಸುವಂಥ ಕೆಲಸ ಮಾಡಬೇಡಿ. ಅವರಿಗೆ ಎಜುಕೇಷನ್ ಇಲ್ಲ. ನಿಮ್ಮ ಹತ್ರ ತಿರುಗಿ 10 ಬೇರೆ ಬೇರೆ ಪ್ರಶ್ನೆಗಳನ್ನು ಹಾಕ್ತಾರೆ. ಅವರಿಗೆ ಅದರ ಬಗ್ಗೆ ಮಾಹಿತಿಗಳನ್ನು ಇಲ್ಲ. ನಿಮ್ಮ ಹತ್ರ ತಾಳ್ಮೆಗಳು ಇರುವಂಥ ಅವಶ್ಯಕತೆ ಇದೆ. ನೀವು ತಾಳ್ಮೆಯನ್ನು ಆಳಿಸುವಂಥ ವಿಚಾರಗಳು ಆಗಬೇಕು. ಅವರಿಗೆ ಬೇಕಾದಷ್ಟು ಸಾಕಾಗಿರ್ತದೆ ಹೇಳಿ. ಆದರೂ ಕೂಡ ಅವರಿಗೆ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಆಗಬೇಕು ಅಂತ ನಾವು ಅವ್ರ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಸಾಧಾರಣ ನಾನು ನಿನ್ನೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿಯೂ ಒಳ್ಳೆಯ ರೀತಿಯ ಸೇವೆಯನ್ನು ಅವರು ಕೊಡ್ತಾ ಇದ್ದಾರೆ. ಇನ್ನೊಂದು, ಯಾರಿಗೂ ಕೂಡ ಡಯಾಲಿಸಿಸ್ ವ್ಯವಸ್ಥೆಯಲ್ಲಿ ಕಿಡ್ನಿ ಫೇಲಿಯರ್ ಆದವರಿಗೆ ಯಾವುದೇ ತೊಂದರೆ ಆಗಬಾರ್ದು. ಈ ಭಾಗದ ಎಲ್ರಿಗೂ ಇಲ್ಲಿಯ ಉಚಿತವಾಗಿ ಆ ಸೇವೆಯನ್ನು ಕೊಡಬೇಕು ಅಂತ ವಿಚಾರವನ್ನು ಹೇಳಿದ್ದಾರೆ. ಕೂಡ 2-3 ದಿವಸದಲ್ಲಿ ಇವತ್ತೊಂದು 6 ಮಷೀನು ರೋಟರಿ ಕ್ಲಬ್ ಕೊಡುವ ಮುಖಾಂತರ ಅದನ್ನು ಕೂಡ ಮಾಡುವ ವ್ಯವಸ್ಥೆಯನ್ನು ಅವರು ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಮುಂದಿನ ದಿವಸಗಳಲ್ಲಿ ಚುನಾವಣೆ ಬರುವ ವಿಚಾರ, ಇವಾಗಲೇ ನಾವು ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ, ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತವೆ. 5 ಗ್ಯಾರಂಟಿಗಳು ನಮ್ಮ ಕೈಯಲ್ಲಿದೆ. ಅಷ್ಟೇ ಇದೆ ನಿಮ್ಮ ಕೈಯಲ್ಲಿ. ಗ್ಯಾರಂಟಿಗಳನ್ನು ಕೊಡಿ, ಆಕ್ರಮ ಸಕ್ರಮವನ್ನು ಮಾಡಿಕೊಡಿ, 94C ಮಾಡಿಕೊಡಿ. ಪಕ್ಕದ ಮನೆಯವನಿಗೆ, ಇನ್ನೊಂದು ಮನೆಯವನಿಗೆ ಅಲ್ಲಿ ತೊಂದರೆ ಇದೆ, ಕಷ್ಟದಲ್ಲಿದ್ದವನಿಗೆ ಪಕ್ಷ ಭೇದ ಮರೆತು ಸಹಾಯ ಮಾಡಿ. ಮುಂದಿನ ಚುನಾವಣೆಯಲ್ಲಿ ಅವರನ್ನು ನಮ್ಮ ಹತ್ರ ಸೆಳೆಯುವಂಥ ಕೆಲಸವನ್ನು ಮಾಡಿ, ಆ ಮುಖಾಂತರ ಮುಂದಿನ ಚುನಾವಣೆಗಳನ್ನು ನಾವು ಗೆಲ್ಲುವಂಥ ವಿಚಾರವನ್ನು ಮಾಡಬಹುದು. ಅದಕ್ಕೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರ ಕೆಲಸ ನಮಗೆ ಬೇಕಾಗಿದೆ. ನಾನು ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಮಾಡುವಾಗಲೂ ನಮ್ಮ ಅಧ್ಯಕ್ಷರ ಹತ್ರ, ಪ್ರಮುಖರ ಹತ್ರ ಹೇಳಿದ್ದೇನೆ, ನೀವು ನಿಮ್ಮ ಭಾಗದಲ್ಲಿರುವಂಥ ರಸ್ತೆಗಳಿರ್ಬೋದು, ನಿಮ್ಮ ಭಾಗದ ಬ್ರಿಡ್ಜ್ ಶಂಕ ಇರಬಹುದು, ಅಲ್ಲ ನಿಮ್ಮ ಭಾಗದಲ್ಲಿ ಯಾವುದಾದ್ರೂ ದೇವಸ್ಥಾನಗಳು, ಬೇರೆ ಬೇರೆ ವಿಚಾರಗಳ ಅಭಿವೃದ್ಧಿ ಕೆಲಸಗಳಿರ್ಬೋದು, ನಿಮ್ಮ ಬೂತ್ ಅಧ್ಯಕ್ಷರು, ವಲಯ ಅಧ್ಯಕ್ಷರು ನನ್ನೊಂದು ಚಾರ್ಟ್ ಮಾಡಿ ನಮ್ಮ ಅಧ್ಯಕ್ಷರ ಮುಖಾಂತರ ಕೊಡಿ. ನಾವೊಂದು ಕಮಿಟಿ ಇಟ್ಟು ಅದರ ಮುಖಾಂತರ
ಪ್ರಯಾರಿಟಿ ಬೇಸಿಸ್, ಅಂದರೆ ಯಾವುದು ಬೇಗ ಆಗಬೇಕು ಅದನ್ನು ಮಾರ್ಕ್ ಮಾಡಿ ಕೊಡಬೇಕು, ಅದರ ಪ್ರಕಾರ ಮಾಡಿಕೊಡ್ತೇವೆ ಅನ್ನೋ ವಿಚಾರವನ್ನು ನಿಮ್ಮೆಲ್ಲರಿಗೆ ಮೊನ್ನೆಯಿಂದ ಹೇಳ್ತಾ ಬರ್ತಾ ಇದೆ. ನನಗೆ ಯಾವುದೇ ವಿಚಾರಗಳು ಇನ್ನೊಂದು 4-5 ಜನ ಕೊಟ್ಟಿದ್ದಾರೆ. 220 ಬೂತಲ್ಲಿ ಒಂದು 20 ಬೂತಿನವರು ಕೂಡ ಕೊಡಲಿಲ್ಲ. ದಯಮಾಡಿ ಅದನ್ನು ಕೊಡುವಂಥ ಕೆಲಸ ಮಾಡಿ. ಇಲ್ಲಂತಂದ್ರೆ ನಾಳೆ ನೀವು ಹೇಳಬಾರ್ದು ಅಶೋಕ್ ರೈಗಳು ಅಲ್ಪ ಕೊಡ್ತೇರಿ, ನಮ್ಮ ಹತ್ರ ಕೇಳಿಲ್ಲ, ಎಂಕಲ್ನ ಗ್ರಾಮಡು 5 ಲಕ್ಷ ರೂಪಾಯಿ ಕೊಡ್ತೇರಿ, ಎಂಕಲ್ನ ಗಮನ ಗೆಜ್ಜಿ, ಅದು ಇನ್ನೊಬ್ಬರಿಗೆ ಅದು ಅವಶ್ಯಕತೆ ಇರಲಿಲ್ಲ. ನಾನು ಇದನ್ನು ಸರಿಯಾಗಿ ನಿಮ್ಮ ಬೂತ್ ಅಧ್ಯಕ್ಷರುಗಳು ವಯಾಧ್ಯಕ್ಷರು ಕೇಳ್ಕೊಳ್ಳಿ. ಇವತ್ತಿಂದ ಆರಂಭ ಮಾಡಿ ಅನುದಾನಗಳನ್ನು ತರುವಂತ ಕೆಲಸ ನಾವು ಮಾಡ್ತೇವೆ. ನಿಮ್ಮ ಕಡೆಗೆ ಪ್ರಯಾರಿಟಿಯಲ್ಲಿ ಆಗುವಂತ ಕೆಲಸಗಳನ್ನು ನೀವು ನಮಗೆ ಬರವಣೆ ಮೂಲಕ ಕೊಡಿ. ಅದನ್ನು ಮಾಡುವಂತ ಕೆಲಸ ಮಾಡಿ. ನಿಮ್ಮ ಬೂತಿನಲ್ಲಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಆ ಮೂಲಕ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡಬೇಕಾಗಿದೆ. ಅದನ್ನು ಕೊಡುವಂತ ಕೆಲಸ ಮಾಡಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನಮಗೆ 2 ಸೀಟು ಮಾತ್ರ ಸಿಕ್ಕಿದೆ. ಯಾಕೆ ನಾವು ಹಿಂದೆ ಬಿದ್ದಿದ್ದೇವೆ? ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಲಿಲ್ಲ ಅಂತಲ್ಲ, ಹಿಂದುತ್ವವನ್ನು ಒಂದೇ ಒಂದು ಉದ್ದೇಶಕ್ಕಾಗಿ ಒಂದೇ ಒಂದು ಎಜೆಂಡಾ ಇಟ್ಕೊಂಡು ನಾವು ಹಿಂದೆ ಹೋಗುವಂತ ಕೆಲಸಗಳಾಗಿದೆ. ಹೇಗೆ ನಾವು ಯಾರೇ ಬೇರೆ ಧರ್ಮದವರು, ಹಿಂದೂ ಧರ್ಮದ ಬಗ್ಗೆ ಯಾರೇ ವಿರೋಧಿಗಳಿಲ್ಲ, ಅದು ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ, ನಾವು ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತೇವೆ, ಇನ್ನೊಬ್ಬ ಧರ್ಮವನ್ನು ಗೌರವಿಸ್ತೇವೆ. ಆದ ಜನಗಳ ಭಾವನೆಗಳನ್ನು ಬದಲಾಯಿಸುವಂತ ವಿಚಾರ ಈ ಭಾಗದಲ್ಲಿ ಆಗಿದೆ ಅಂತ ನನಗೆ ಹೇಳಲಿಕ್ಕೆ ನೋವಾಗ್ತಾ ಇದೆ. ಕೆಲಸ ಮಾಡ್ತೇವೆ, ಎಷ್ಟೋ ಜನರಿಗೆ ಕಷ್ಟಗಳಿಗೆ ಸ್ಪಂದನೆ ಮಾಡ್ತೇವೆ, ಆದರೆ ಅವರ ಮನಸ್ಸನ್ನು ತಿರುಗಿಸುವ ಹಿಂದುತ್ವ ಅನ್ನೋ ಒಂದು ಭಾವನೆಯನ್ನು ಅವನ ಮನಸ್ಸಿನಲ್ಲಿ ತಂದು ಅವರ ಮನಸ್ಸನ್ನು ಬದಲಾಯಿಸುವಂತ ಕೆಲಸಗಳು ಆಗ್ತಾ ಇದೆ. ಅದರಿಂದಾಗಿ ನಾವು ಇವತ್ತು ಇಡೀ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಲ್ಲ ಸ್ಥಾನಗಳನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ನಮಗೆ ಬಂದಿದೆ. ಹೇಗೆ ಇದನ್ನು ನಾವು ಚೇಂಜ್ ಮಾಡುವಂತ ಅವಶ್ಯಕತೆಗಳು ಕೂಡ ಇದೆ. ನಾವು ಹೇಗೆ ಚೇಂಜ್ ಮಾಡಬಹುದು? ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ನಮ್ಮನ್ನು ನಾವು ತೊಡಗಿಸುವಂತಹ ಕೆಲಸವನ್ನು ನೀವು ಮಾಡಿ. ಕೆಲವರು ಅಷ್ಟೊಂದು ಜನ ಹೇಳ್ತಾರೆ ದೇವಸ್ಥಾನದ ಕಮಿಟಿ ಪೂರ ನಮಗೆ ಬರ್ತೀನಿ ಎಂಕ್ಲೇನು ಕೂಡಲೇ ಪಾಡಲೆ. ದೇವಸ್ಥಾನದ ಕಮಿಟಿಯಲ್ಲಿ ಹಾಕಿದ ಕೂಡಲೇ ಆಗಲಿಲ್ಲ, ಅದು ಒಂದು ಪಕ್ಷ ಬಂದ ಕೂಡಲೇ ಆಗ್ತದೆ, ಇನ್ನೊಂದು ಪಕ್ಷ. ನಾವು ಊರಿನಲ್ಲಿ ಆಗುವಂಥ ಎಲ್ಲ ಜಾತಿ ಎಲ್ಲ ಧರ್ಮದ ಕಾರ್ಯಕ್ರಮಗಳಿಗೆ ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು. ಜನರ ಪ್ರೀತಿಯನ್ನು ಗಳಿಸುವಂತಹ ಕೆಲಸ ಆಗಬೇಕು. ಯಾವುದೇ ದೇವಸ್ಥಾನ ಇರಲಿ, ಯಾವುದೇ ಕಟ್ಟೆ ಇರಲಿ, ಯಾವುದೇ ಭಜನಾ ಮಂದಿರ ಇರಲಿ, ಯಾವುದೇ ವಿಚಾರಗಳಿರಲಿ, ಅಶೋಕ್ ರೈಯನ್ನು ML ಶಾಸಕರನ್ನು ಅವರು ಗೌರವಾಧ್ಯಕ್ಷರಾಗಿ ಮಾಡೋದಿದ್ರೆ ನೀವು ಒಪ್ಪಿಕೊಳ್ಳಿ, ನೀವು ಆ ಭಾಗದವರು ಒಪ್ಪಿಕೊಳ್ಳಿ. ನಾನು ನಿಮ್ಮ ಜೊತೆ ಇದ್ದೇನೆ, ನಾವು ಅವ್ರ ಜೊತೆ ಕೆಲಸ ಮಾಡುವ, ಅಲ್ಲಿಗೆ ಅನುದಾನ ಕೊಡುವ, ಅದನ್ನು ಜೀರ್ಣೋದ್ಧಾರ ಮಾಡುವ, ಆ ಊರಿನವರ ಜೊತೆ ಕೆಲಸ ಮಾಡುವ, ಆ ಊರಿನವರ ಅಭಿವೃದ್ಧಿ ಜೊತೆ ನಾವು ಕೆಲಸ ಮಾಡುವ. 4 ಕಡೆ ರಸ್ತೆ ಆಗುವಾಗ ಇದು ಅವು ಬಿಜೆಪಿ ದಾನ ಇಲ್ಲುಂಡು ಅಡೆಗೆ ಬೋರ್ಚಿ, ಇಂದು ಕಾಂಗ್ರೆಸ್ ದಾನ ಇಲ್ಲುಂಡು ಅಡೆಗೆ ಬೇಕು, ಬೇಡ. ಪ್ರಾಧಾನ್ಯತೆಯಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಇದೆ ಆ ಪ್ರಯಾರಿಟಿ ಮೇಲೆ ಕೆಲಸ ಮಾಡುವ, ಇದು ಅವಶ್ಯಕತೆ ಇದೆ. ನಾವು ಏನು 25 ವರ್ಷದ ಚಿಂತನೆ ಮಾಡ್ತಾ ಇದ್ದೇವೆ, ಜನಗಳ ಮನಸ್ಸನ್ನು ಗೆಲ್ಲುವ ಅವಶ್ಯಕತೆ ಇದೆ ಬಂಧುಗಳೇ. ನಾವು ಪ್ರತಿ ದಿವಸ ಹೇಳೋದು, ಒಂದು ಬೂತ್ ಅಧ್ಯಕ್ಷ 5 ಮನೆಗಳಿಗೆ ಸಹಾಯ ಮಾಡಿ ಒಂದು ವರ್ಷದಲ್ಲಿ. ಒಂದು ಬೂತ್ ಅಧ್ಯಕ್ಷ 5 ಮನೆಗಳಿಗೆ ಸಹಾಯ ಮಾಡಿ ಅವರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ವಾ? 5 ನಿಮಗೆ ಶಕ್ತಿ ಇದೆ, ನಿಮ್ಮ ಸರ್ಕಾರ ಇದೆ, ನಿಮ್ಮ ಜೊತೆ ನಾವಿದ್ದೇವೆ. ಪ್ರೀತಿಯಿಂದ ಗೆಲ್ಲಿ, ಪ್ರೀತಿಯಿಂದ ಬದಲಾವಣೆ ಮಾಡುವಂತಹ ಕೆಲಸವನ್ನು ಮಾಡಿ. ಸಹಕಾರಿ ಕ್ಷೇತ್ರದಲ್ಲಿ ಎಷ್ಟು ಧುರೀಣರಿದ್ದಾರೆ ನಮ್ಮಲ್ಲಿ. ನಾಯಕರಿಗೆ ಕೊರತೆ ಇಲ್ಲ, ಕೆಲಸಕ್ಕೆ ಕೊರತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ಸಹಕಾರಿ ಹಾಲು ಮಂಡಳಿಗಳಿರ್ಬೋದು, ಸಹಕಾರಿ ಕ್ಷೇತ್ರಗಳಿರ್ಬೋದು, ಜನಗಳನ್ನು ಕಾನ್ಫಿಡೆನ್ಸ್, ಜನರನ್ನು ಗಣನೆಗೆ ತೆಕ್ಕೊಳ್ಳಿ. ಅಲ್ಲಿ ನಾವು ಸೇರುವಂತಹ ಕೆಲಸಗಳನ್ನು ಕೂಡ ಮಾಡುವ ಅವಶ್ಯಕತೆ ಇದೆ. ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥದ್ದು, ಎಷ್ಟೋ ಜನ ಪಕ್ಷಕ್ಕೆ ಸೇರ್ಪಡೆಗೆ ಆಗ್ಲಿಕ್ಕೆ ರೆಡಿ ಇದ್ದಾರೆ. ನಾವೀಗ ಎಲ್ಲ ರಿಲ್ಯಾಕ್ಸ್ ಮೂಡಲ್ಲಿದ್ದೇವೆ. ಓಟು ಆಂಡ್ರಿ ನೆಕ್ಸ್ಟ್ ಓಟು ಬಣ್ಣಕ ತೂಕೊಂಜು ಮೂಜಿ ತಿಂಗಳು ತುಂಬು ಲಕ್ಕುಗ ಅವಳೆ ಮುಲೆ ಪೋಯಿ
ಕೂಡ ಸುರು ಮಲ್ಪಗ ಇದೆಲ್ಲ ಆಗಬಾರ್ದು. ನಮ್ಮ ಹತ್ರ ವಿನಂತಿ ಇಷ್ಟೇ, ಇವತ್ತು ನಾವು ಏನು ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಸೇರ್ಪಡೆಗೊಳ್ತಿದ್ವ, ಪ್ರತಿ ವಲಯಕ್ಕೆ ನಾವು ಇನ್ನು ಭೇಟಿ ಕೊಡ್ತಾ ಇದ್ದೀವಿ. ಶಾಸಕರು ಸೇರಿ, ಅಧ್ಯಕ್ಷರು ಸೇರಿ, ಪ್ರಮುಖರು ಸೇರಿ ಯಾವ ರೀತಿ ನಾವು ಮತ ಕೇಳಲಿಕ್ಕೆ ಬಂದಿದ್ದೀವಿ, ಅದೇ ರೀತಿ ವಲಯಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅಲ್ಲಿ ಸೇರ್ಪಡೆ ಕೆಲಸವನ್ನು ಮಾಡಿ, ಯಾರು ಆಸಕ್ತಿ ಇದ್ದಾರೆ ಅವರನ್ನು ಸೇರ್ಪಡೆ ಮಾಡುವಂಥ ಕೆಲಸ ಮಾಡಿ, ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿ. ಆಯವಳ ಬತ್ತೆನ ಬಂಗಾಪುಡು, ಇಂಬಿಯವಳ ಬತ್ತೆನ ಬಂಗಾಪುಡು, ಈ ವಿಚಾರವನ್ನು ಬಿಡುವಂಥ ಕೆಲಸ ಮಾಡಿ. ದೊಡ್ಡ ತಂಡವನ್ನು ಕಟ್ಟಬೇಕು ಬಂಧುಗಳೇ. ದೊಡ್ಡ ತಂಡವನ್ನು ಕಟ್ಟುವಂಥ ಕೆಲಸ ಆದರೆ ಮಾತ್ರ ನಮ್ಮ ಮುಂದಿನ ಕೆಲಸಗಳು ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಕೆಲಸ ಆಗ್ಬೋದು. ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ನಾವು ಹೇಳ್ತಾನೆ ಇದ್ದೀವಿ. ಅಧಿಕಾರಿಗಳನ್ನು ಅಷ್ಟೊಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ್ರು, ಯಾವುದೇ ಅಧಿಕಾರಿಗಳಿಗೆ ಪತ್ರವನ್ನು ಕೊಟ್ಟರು, ನಾನು ಯಾವುದೇ ಅಧಿಕಾರಿಯಿಂದ ಒಂದು ಪೈಸೆಯನ್ನು ಕೂಡ ನಾನು ಕೇಳುವುದಿಲ್ಲ. ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರಾದರೂ ಅಂಥದ್ದು ಅಧಿಕಾರಿಗಳು ದುಡ್ಡು ಕೊಟ್ಟು ಇಲ್ಲಿ ಬಂದಲ್ಲಿ, ಆ ಅಧಿಕಾರಿ ನನ್ನ ಗಮನಕ್ಕೆ ಬಂದರೆ ಒಂದು ವಾರದಲ್ಲಿ ಅವನನ್ನು ಇಲ್ಲಿಂದ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಯಾವ ಅಧಿಕಾರಿ ಹತ್ರ ನಾವು ದುಡ್ಡು ಮುಟ್ಟುವುದಿಲ್ಲ. ನಾವು ಚುನಾವಣೆ ಮಾಡುವಾಗಲೂ 1 ರೂಪಾಯಿ ಯಾರ ಹತ್ರನೂ ಕೇಳಿಲ್ಲ. ಆದ್ದರಿಂದ ಯಾವ ಅಧಿಕಾರಿ ಕೂಡ ಇಲ್ಲಿ ಬರಬೇಕಿದ್ರೆ ನಾವು ಅವರ ಹತ್ರ ಅಪೇಕ್ಷೆ ಪಡುವುದೇನಂತ ಹೇಳಿದ್ರೆ ಸರ್ವಿಸ್, ಸೇವೆ. ನೀವು ಯಾರಿಗೂ ದುಡ್ಡು ಕೊಟ್ಟು ಬರುವಂಥ ಅವಶ್ಯಕತೆಗಳು ನಲ್ಲಿ ಇಲ್ಲ, ಪುತ್ತೂರಲ್ಲಿ ಇಲ್ಲ. ಈ ಮಾತನ್ನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭ್ರಷ್ಟಾಚಾರದ ಬಗ್ಗೆ ಕಡಿವಾಣ ಹಾಕುವಂಥ ಪ್ರಾಮಾಣಿಕ ಪ್ರಯತ್ನ ಮೊದಲಿಂದ ಹೇಳ್ತಾ ಬಂದಿದ್ದೇನೆ. ಮುಂದಿನ ದಿವಸಗಳು ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯುವಕರನ್ನು ಬದಲಾವಣೆ ಮಾಡುವಂಥ ಕೆಲಸಗಳು ಆಗಬೇಕು. ಯುವಕರ ಮನಸ್ಸಿನಲ್ಲಿ ನಮ್ಮ ಪಕ್ಷದ ಯುವಕರು ಕೂಡ ಕೆಲವು ಜನ ಅದಕ್ಕೆ ಅವರ ಮನಸ್ಸಿನಲ್ಲಿ ಬೇರೆ ಬೇರೆಯನ್ನು ತುಂಬಿಸಿ ಅವರನ್ನು ಬದಲಾವಣೆ ಮಾಡುವಂಥ ಕೆಲಸಗಳು ಆಗಿದೆ. ಬಹುಶಃ ನಾವು ಅವರು ನಮ್ಮ ಕಡೆಗೆ ವಾಪಸ್ಸು ಬರುವಂಥದ್ದು, ಅವರನ್ನು ತಿಗೊಳ್ಳುವಂಥದ್ದು ಕೆಲಸ ನಮ್ಮಲ್ಲಿ ಈಗ ಆಗಬೇಕಿದೆ. ಅವರಿಗೆ ಬೇಕಾದಂಥ ಶಕ್ತಿ ಯುವಕರು ಏನು ಮಾಡಬೇಕು? ಪಕ್ಷ ಅಂತ ಹೇಳ್ಬಿಟ್ಟು ಗಲಾಟೆ ಬೇರೆ ಬೇರೆ ವಿಚಾರಕ್ಕೆ ಕೈ ಹಾಕುವ ಬದಲು ಯುವಕರು ಸ್ವಂತ ಕಾಲಲ್ಲಿ ನಿಲ್ಲುವಂಥ ಕೆಲಸ ಆಗಬೇಕು. ಪ್ರತಿ ವರ್ಷ ನಮ್ಮ ಪಕ್ಷದ ನೆಲೆಯಲ್ಲಿ ಇಲ್ಲಿ ಉದ್ಯೋಗ ಮೇಳ ನಡೆಯಬೇಕು. ಪ್ರತಿ ವರ್ಷ ನಡೆಸ್ತೀವಿ. ಪ್ರತಿ ವರ್ಷ ಒಳ್ಳೆ ರೀತಿಯಲ್ಲಿ ಉದ್ಯೋಗ ಮೇಳವನ್ನು ಇಲ್ಲಿ ನಡೆಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಯುವಕರಿಗೆ ಉದ್ಯೋಗ ಕೊಡುವ ಮುಖಾಂತರ ಅವರ ಮನಸ್ಸಿನಲ್ಲಿ ತುಂಬುವಂಥ ಬೇರೆ ಬೇರೆ ವಿಚಾರಗಳನ್ನು ನಾವು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆ ಯುವಕರು ಅವರ ಕುಟುಂಬಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಪ್ರಯತ್ನ ಮಾಡಬೇಕಾಗಿದೆ. ಯುವಕ ಒಂದು ತಾಯಿ ಮಗ ಇದ್ರೆ ಏನು ಮಾಡೋದು? ನನ್ನನ್ನು ಸಾಕ್ತಾನೆ, ನನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ನೋಡ್ಕೊಳ್ತಾನೆ ನನ್ನ ಆಶೆ ಇದೆ. ಆದರೆ ಆ ಯುವಕರ ಮನಸ್ಸಿನಲ್ಲಿ ಬೇರೆ ಬೇರೆ ವಿಷ ಬೀಜಗಳನ್ನು ಬಿತ್ತಿ ಅವನು ಏನು ಮಾಡ್ತಾನೆ? ಎಲ್ಲ ಇಲ್ಲಿ ಹೋಗ್ತಾನೆ, ಅಂಗಡಿಗೆ ಹೋಗೋದು, ಒಂದು ಬೈಕಲ್ಲಿ ಇಡೋದು, ಆ ಅಂಗಡಿಯಿಂದ ವಾಪಸ್ ಬರೋದು. ಅವನು ಕುಟುಂಬಕ್ಕೆ ಆಧಾರ ಸ್ತಂಭ ಆಗುವಂಥ ಯುವಕ ಬೇರೆ ಬೇರೆ ದಾರಿಯಾಗಲು ಹೋಗುವುದನ್ನು ನೋಡಿದ್ದೇವೆ. ನಾವು ಅವರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ, ಅವರಿಗೆ ಶಕ್ತಿ ತುಂಬುವ ಮುಖಾಂತರ ಅವರನ್ನು ಬದಲಾವಣೆ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಬೇಕಾಗಿದೆ. ನಮ್ಮ ಇವಾಗಲೇ ನಾನು ಹೇಳಿದೆ, ವಾಟ್ಸಪ್ನಲ್ಲಿ ಹಾಕುವಂಥದ್ದು ಪಕ್ಷದ ಬಗ್ಗೆ, ನಾಯಕರ ಬಗ್ಗೆ, ಇಲ್ಲ ಬೇರೆ ಬೇರೆ ಅವರ ವೈಯಕ್ತಿಕ ವಿಚಾರ ಬಗ್ಗೆ ಯಾರು ನಮ್ಮ ಕಾರ್ಯಕರ್ತರು, ಅದು ನನ್ನ ಪರವಾಗಿರ್ಬೋದು, ಯಾರನ್ನು ಎಷ್ಟು ಬೇಕಿದ್ರೂ ಹೊಗಳಿ ಹಾಕಿ, ಅವರನ್ನು ಎಷ್ಟು ಬೇಕು ಅವರು ಒಳ್ಳೆಯವರು ಅಂತ ಹಾಕಿ, ಅವರನ್ನು ದೂರಿ ಹಾಕುವಂಥ ಕೆಲಸವನ್ನು ಮಾಡಬೇಡಿ. ಅವರನ್ನು ದೂರ ಹಾಕಿ ಏನು ಪ್ರಯೋಜನ ಇದೆ ನಿಮಗೆ? ನಾನು ಕೇಳ್ತಾ ಇದ್ದೇನೆ. ಒಬ್ಬನನ್ನು ದೂರಿ ಅವನನ್ನು ಕೀಳು ಮಟ್ಟದಲ್ಲಿ ಬಡಿದು ಏನು ಪ್ರಯೋಜನ ಇದೆ? ಅವರಿಂದ ನೀವು ದೂರ ಆಗೋದೇ ಹೊರತು ಹತ್ತಿರ ಆಗೋದಿಲ್ಲ. ಹೌದು, ನೀವು ಒಬ್ಬನನ್ನು ಹೊಗಳಿ ಒಬ್ಬನನ್ನು ತೆಗಳಿ ಹಾಕಿದರೆ ಆ ಹೊಗಳಿ ಹಾಕಿದವನು ನಿಮ್ಮ ಹತ್ತಿರ ಆಗ್ತಾನ? ಅವರು ಒಂದೇ. ಮತ್ತೆ ನೀವು ಬರೆದವನು ಮಾತ್ರ ಅಲ್ಲಿ ಹಿಂದೆ ಆಗೋದು. ಅದು ಮಾಡಬೇಡಿ. ನಿಮ್ಮ ಒಳ್ಳೆಯಷ್ಟು ಒಳ್ಳೆಯದಾಗಿ ಬರೆದ ಹಾಕ್ತೀರಿ, ಪಕ್ಷದ ಘನತೆ ಗೌರವ ಹೆಚ್ಚಾಗ್ತದೆ. ನೋಡಿ, ಬೇರೆ ಪಕ್ಷದವರೊಮ್ಮೆ ಬರೆದ ಹಾಕ್ಲಿ ನೋಡ. ನಾನೆಲ್ಲ ನಿಮಗೆ ಕಿವಿ ಮಾತನ್ನು ಹೇಳ್ತಿದ್ದೆ. ನಾನೇನು ಬುದ್ಧಿವಾದ ಅಲ್ಲ, ನಿಮಗೆ ಡೈರೆಕ್ಷನ್ ಅನ್ನು ಕೊಡೋದಿಲ್ಲ. ನನ್ನ ವಿನಂತಿಗಳೆಲ್ಲ ಇದೆ. ನಾನು ಇನ್ನೊಂದು ವೈಯಕ್ತಿಕ ವಿಚಾರವನ್ನು ಕೂಡ ನಿಮ್ಮ ಎದುರು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾಧ್ಯಮದವರ ಮುಖಾಂತರ.
ನಾನು ಒಂದು ಮನೆ ಕಟ್ತಾ ಇದ್ದೇನೆ, ಸ್ವಲ್ಪ ದೊಡ್ಡ ಮನೆ ಕಟ್ಟಲಿಕ್ಕೆ ಶುರು ಮಾಡಿ ಸಾಧಾರಣ 1.5-2 ವರ್ಷ ಆಯ್ತು. ಇನ್ನು ಅದು ಪೂರ್ತಿ ಆಗಬೇಕಿದ್ರೆ ಇನ್ನು 1 ವರ್ಷ ಬೇಕು. ಏನು ಈ ವಾಟ್ಸಪ್ಗೆ ಹೆದರಿ ಇದನ್ನೀಗ ನಾನು ಹೇಳುದು, ಈ ವಾಟ್ಸಪ್ ಗ್ರೂಪಿಗೆ ಹೆದರಿ ನಾನು ಇದನ್ನು ನಿಮ್ಮ ಹತ್ರ ಹೇಳುದು. ಇನ್ನು 1.5 ವರ್ಷ ಆಗುವಾಗ ನನ್ನ ಮನೆ ಇನಾಗ್ರೇಷನ್ ಅಂದರೆ ಓಪನಿಂಗ್ ಬರ್ತದೆ. ಆಗ ಬರ್ಬೋದು, ನೋಡಿ ಅಶೋಕ್ ರೈ ಅವರು MLA ಆದ 1 ವರ್ಷದಲ್ಲಿ 100 ಕೋಟಿಯ ಮನೆ ಬಂಗ್ಲೆ ಅಂತ. ಅದಕ್ಕೆ ನಾನು ಈಗಲೇ ಹೇಳುದು, ನಾನು ಮನೆ ಜಾಗ ತೆಗೆದು 4 ವರ್ಷ ಆಯಿತು, ಮನೆ ಕಟ್ಟಲಿಕ್ಕೆ ಶುರು ಮಾಡಿ 1.5 ವರ್ಷ ಆಯಿತು. ಇನ್ನು 1.5 ವರ್ಷದಲ್ಲಿ ಅದು ಮನೆ ಆಗ್ತದೆ. ಆಗ ದಯಮಾಡಿ ನಾವು ತಪ್ಪು ತಿಳ್ಕೊಳ್ಬೇಡಿ. ಅಶೋಕ್ ರೈ MLA ಆಗಿ ದುಡ್ಡು ಮಾಡಿ ಮನೆ ಕಟ್ಟಿದ್ದಲ್ಲ, ಅಶೋಕ್ ರೈ ಅವನ ಸ್ವಂತ ಉದ್ದಿಮೆದಲ್ಲಿ ಮನೆ ಕಟ್ಟುವುದು. ಅದೆಲ್ಲ ನಿಮ್ಮ ಗಮನಕ್ಕೆ ಇರಲಿ. ಆಗ ಮನೆ ಒಕ್ಕಲಿಗೆ ನಿಮ್ಮನ್ನೆಲ್ಲ ಕರೀತೇನೆ, ನಿಮ್ಮ ಆಶೀರ್ವಾದವು ಬೇಕು. ಆದರೆ ವಿಚಾರವನ್ನು ಈಗಲೇ ನಾನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ನೀವೆಲ್ಲ ಪ್ರೀತಿಯಿಂದ ನಿಮ್ಮ ಶ್ರಮ ಪಟ್ಟು ನನ್ನನ್ನು ಗೆಲ್ಲಿಸುವಂಥ ಕೆಲಸ ಮಾಡಿದ್ದಾರೆ, ನೀವೆಲ್ಲ ಮಾಡಿದ್ದೀರಿ. ಅದಕ್ಕೆ ನಾನು ಯಾವ ರೀತಿ ಧನ್ಯವಾದ ಕೊಡಬೇಕಾ, ಅಲ್ಲ ನಿಮಗೆ ಕೃತಜ್ಞತೆ ಹೇಳಬೇಕಾ? ನಾನು ಧನ್ಯವಾದ ಅಂತ 4 ಅಂಶದಲ್ಲಿ 4 ಒಂದು ವಾಕ್ಯದಲ್ಲಿ ಹೇಳಬಹುದು, 5 ಪದಗಳಲ್ಲಿ ಹೇಳಬಹುದು. ಕೃತಜ್ಞತೆ ಅಂತ ಒಂದು 4-5 ಪದಗಳಲ್ಲಿ ಹೇಳಬಹುದು. ನೀವು ಮಾಡಿರುವಂಥ ಸೇವೆ, ನಾನು ನಿಮಗೆ ಕೊಡುವಂಥ ನಿಮ್ಮ ಋಣ ಏನಿದೆ ಅದನ್ನು ವಾಪಸ್ ಕೊಡಲಿಕ್ಕೆ ನನ್ನ ಹತ್ರ ಪದಗಳಿಂದ ಸಾಧ್ಯ ಇಲ್ಲ, ಮಾತುಗಳಿಂದ ಸಾಧ್ಯ ಇಲ್ಲ. ಕೆಲಸ ಮಾಡಿ ಆದರೂ ಅದನ್ನು ಸೋಲಿಸುವಂಥ ಕೆಲಸವನ್ನು ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಮುಂದಿನ ದಿವಸಗಳಲ್ಲಿ ಅಶೋಕ್ ರೈಯಿಂದ ತೊಂದರೆ ಆಗಿದೆ, ಅಶೋಕ್ ರೈಯಿಂದ ತಪ್ಪಾಗಿದೆ, ಒಂದೊಂದು ಕೆಲಸಗಳಿಗೆ ನಿಮ್ಮ ಮನಸ್ಸಿಗೂ ಗೊತ್ತಿರಲಿ. ಒಂದೊಂದು ಕೆಲಸಗಳಿಗೆ ಒಬ್ಬರು ಪರ ಒಲವಿದ್ರೆ ಇನ್ನೊಬ್ಬರು ವಿರುದ್ಧ ಒಲವುಗಳು ಇರುತ್ತದೆ. ಕೆಲವು ಸಮಯ ನಾನು ಶಾಸಕನ ನೆಲೆಯಲ್ಲಿ ಕೆಲವು ನಿರ್ಧಾರಗಳನ್ನು ಮಾಡಬೇಕಾಗ್ತದೆ, ಇಲ್ಲಾಂದರೆ ಅದು ಶಾಸಕ ಅಂತ ಅದು ನಿರ್ಧಾರಗಳನ್ನು ಮಾಡಬೇಕಾಗ್ತದೆ. ಆಗ ಪರ ಇನ್ನೊಂದು ವಿರುದ್ಧ ಇದ್ದರೂ ಅದು ಕೆಲವು ನಿರ್ಧಾರಗಳಾಗಿರ್ತದೆ. ಅದಕ್ಕೆಲ್ಲ ನೀವು ಕಾರ್ಯಕರ್ತರು ಅದನ್ನು ಸಹಿಸಿಕೊಳ್ಳುವಂಥ ಮನೋಭಾವನೆಗಳು ಬೇಕು. ಹೀಗೆ ನಾನು ಉದಾಹರಣೆಗೆ ಹೇಳಬೇಕಾದ್ರೆ, ಒಬ್ಬರು ಯಾರನ್ನೊಬ್ಬರು ಕೆಲಸಕ್ಕೆ ಕರ್ಕೊಂಡು ಬರ್ತಾರೆ, ಸರ್ ಇವ್ರಿಗೆ ಈ ಪೋಸ್ಟಿಗೆ ಹಾಕಿ ಅಂತ. ಇನ್ನೊಬ್ಬ ಕರ್ಕೊಂಡು ಬರ್ತಾನೆ, ಇವನನ್ನು ಈ ಪೋಸ್ಟಿಗೆ ಹಾಕಿ ಅಂತ. ಇಬ್ಬರು ಕಾರ್ಯಕರ್ತರಾಗಿರ್ತಾರೆ. ನಾವು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅವರ ವಿಚಾರವನ್ನು, ಅಶೋಕ್ ರೈಗೆ ಯಾವುದೇ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ. ಯಾರು ನನ್ನ ಪರವಾಗಿ ಅವರು ನನ್ನವನು ಇವನು ಇನ್ನವನು, ನಾನು ಯಾವುದೇ ಗ್ರೂಪ್ ಮಾಡುವಂಥ ವಿಚಾರಗಳು ಪಕ್ಷದಲ್ಲಿ ನನಗೆ ಪಕ್ಷ. ಅದಕ್ಕೆ ನಾನು ಹೇಳ್ತಾ ಇರೋದು ಬೂತ್ ಮಟ್ಟದಲ್ಲಿ ಕೊಡಿ. ಬೂತ್ ಮಟ್ಟದ ವಿಚಾರಗಳನ್ನು ತಗೊಳ್ಳೋದು. ಅದಕ್ಕೆ ಬೂತ್ ಗಟ್ಟಿಯಾದರೆ ಮಾತ್ರ ಪಕ್ಷ ಗಟ್ಟಿ ಆಗ್ತದೆ. ಹಾಗೆ ಕೆಲವು ನಿರ್ಧಾರಗಳನ್ನು ಮಾಡುವಾಗ ನಿಮಗೆ ಏನಾದರೂ ಅಂಥ ವಿಚಾರಗಳಿದ್ರೆ, ನಮ್ಮ ಅಶೋಕ್ ರೈ ನಿಮಗೆ ಮಾತಿಗೆ ಸಿಕ್ಕಿಲ್ಲ ಅಂತಾದರೆ ಆ ಭಾಗದ ಅಧ್ಯಕ್ಷರುಗಳು ಇರ್ತಾರೆ, ವಲಯ ಅಧ್ಯಕ್ಷರುಗಳು ಇರ್ತಾರೆ. ಅವನ ಮುಖಾಂತರ ಅಧ್ಯಕ್ಷರುಗಳಿಗೆ ಆ ವಿಚಾರವನ್ನು ತಿಳಿಸುವಂಥ ಕೆಲಸ ಮಾಡಿ, ಪ್ರಮುಖರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ. ಒಟ್ಟು ಪಕ್ಷ ಇದ್ದರೆ ಶಾಸಕ ಇರ್ತಾನೆ, ಶಾಸಕರಿದ್ದರೆ ನಾವೆಲ್ಲ ಜೋಶಲ್ಲಿ ಕೆಲಸ ಮಾಡಬಹುದು. ಜೋರಾಗಿ ನಮ್ಮ ಎಲ್ಲ ಕೆಲಸಗಳು ಆಗಿಲ್ಲ ಆದರೆ ಕೆಲವು ಕೆಲಸಗಳು ನಾವು ಇನ್ನೊಬ್ಬರಿಗೆ ಮಾಡಿಕೊಟ್ಟಾದರೂ ನಾವು ಆ ಸಂತೋಷವನ್ನು ಧನ್ಯತಾ ಭಾವವನ್ನು ಪಡ್ಕೋಬಹುದು. ನಾಳೆ ಹೇಳ್ಬೋದು, ಪ್ರಕಾಶನ ಎಂಕಲಲ್ಲಿ ರೆಡ್ಡಿ ಕೆಲಸ ಹೊಡಿ 94 ಸಿ ಮಲ್ತುಗೋರ್ ಎಂಕ್ಲ ಏರು ಮಲ್ತುಗೋರ್ನೆ ಪ್ರಕಾಶನ್ನೇ ಮಲ್ತುಗೋರ್ನೆ ಅಂತ ಹೇಳೋದು, ಅಶೋಕನ್ನೇ ಮಲ್ತುಗೋರ್ಪನೆ ಅನ್ಬಿಟ್ಟು ಆ ಬೂತ್ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿದ್ದಾರೆ, ಇಲ್ಲಾಂದರೆ ವಲಯ ಅಧ್ಯಕ್ಷ ಮಾಡ್ತೇನೆ ಅಂತ ಹೇಳ್ತಾರೆ. ಈ ರೀತಿ ಸುಭದ್ರ ಭದ್ರ ಪಕ್ಷವನ್ನು ಕಟ್ಟೋಣ. ಪಕ್ಷ ನಿರಂತರ ಇರ್ತದೆ. ಚಿಕ್ಕ ಚಿಕ್ಕ ವ್ಯತ್ಯಾಸಗಳಲ್ಲಿ ನಮ್ಮಲ್ಲಿ ತಿದ್ದುಕೊಳ್ಳುವಂಥ ಕೆಲಸ ಮಾಡುವ, ಪ್ರೀತಿಯಿಂದ ಎಲ್ಲ ಮತದಾರರನ್ನು ನಮ್ಮತ್ತ ಸೆಳೆಯುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ನಾವು ಮಾಡಬೇಕು. ಅಶೋಕ್ ರೈಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿಯ ಪರವಾಗಿ ಖಂಡಿತ ಕೆಲಸವನ್ನು ಮಾಡಿದೆ. ಒಂದಷ್ಟು ವಿಚಾರಗಳನ್ನು ಗಮನಕ್ಕೆ ತಗೊಂಡಿದ್ದೇನೆ. ನ್ಯಾಷನಲ್ ಹೈವೇಯನ್ನು ಕೂಡ ನಮ್ಮ ಮಾಣಿಯಿಂದ ಪುತ್ತೂರಿಗೆ ಹೊರಗೆ 4 ಲೈನ್ ವರ್ಕ್ ಮಾಡಬೇಕು ಅಂತ ವಿಚಾರದಲ್ಲಿ ಎಸ್ಟಿಮೇಟ್ಗಳನ್ನೆಲ್ಲ ತಗೊಂಡಿದ್ದೇವೆ. ಮಾನ್ಯ ಈ ಭಾಗದ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರನೂ ಇದನ್ನು ಚರ್ಚೆ ಮಾಡಿ ಅವರ ಗಮನಕ್ಕೂ ತಗೊಂಡು
ಯಾವುದೇ ಅಭಿವೃದ್ಧಿಯಲ್ಲಿ ರಾಜಕೀಯ ಇಲ್ಲ ಅನ್ನೋ ವಿಚಾರವನ್ನು ಅವರ ಹತ್ರ ಮಾತುಕತೆ ಮಾಡಿ ಅವರನ್ನು ಸೇರಿಸಿಕೊಂಡು ಡೆಲ್ಲಿಗೆ ಹೋಗಿ ನೇಷನಲ್ ಹೈವೇ ಮಂತ್ರಿ ನಿತಿನ್ ಗಡ್ಕರಿ ಅವರನ್ನು ಮಾತಾಡಿ ಅದನ್ನು ಕೂಡ ಇಲ್ಲಿ ಮಾಡುವಂಥ ಕೆಲಸದ ಪ್ರಯತ್ನದಲ್ಲಿ ನಾವು ಇದ್ದೇವೆ. ಡ್ರೈನೇಜ್ ಮಾಡಲಿಕ್ಕೆ ಏನು ಯೋಜನೆಗಳನ್ನು ಮಾಡಿದೆ, ಈಗಲೇ ನಾವು ಪ್ರಸ್ತಾವನೆಯನ್ನು 4 ದಿವಸದಲ್ಲಿ ಸರ್ಕಾರಕ್ಕೆ ಕಳಿಸುವಂತಹ ಕೆಲಸವನ್ನು ನಾವು ಆರಂಭ ಮಾಡಿದ್ದೇವೆ. SP ಆಫೀಸನ್ನು ಕೂಡಲೇ ಇಲ್ಲಿಗೆ ಶಿಫ್ಟ್ ಮಾಡಬೇಕಂತ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಅದನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ಇದನ್ನು ಜಿಲ್ಲೆಯಾಗಿ ಆಗಬೇಕಿದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತಾರೆ. ಯಾವುದೇ ಒಂದು ಜಿಲ್ಲೆಯಾಗಿ ಮಾರ್ಪಾಡಬೇಕಾದ್ರೆ ಅದಕ್ಕೆ ಇಷ್ಟಿಷ್ಟು ನಿಯಮಾವಳಿಗಳು ಇರ್ತದೆ. ನಾವು ನಿಯಮಾವಳಿಗಳನ್ನು ಮಾಡಿ ಆನಂತರ ಜಿಲ್ಲೆಗೆ ಒಕ್ಕರಲ್ಲ ಬೇಡಿಕೆಯನ್ನು ಇಟ್ಟರೆ ಬಹುಶಃ ಅದು ಮುಂದಿನ ದಿವಸಗಳಲ್ಲಿ ಆಗ್ಬೋದು ಅನ್ನೋ ವಿಚಾರವನ್ನು ನಿಮ್ಮ ಗಮನಕ್ಕೆ ತರುತ್ತಾ ನಿಮ್ಮೆಲ್ಲ ಸಹಕಾರವನ್ನು ಬೇಡುತ್ತಾ ಎಲ್ಲ ಹಿರಿಯರ ಆಶೀರ್ವಾದ ಕಿರಿಯರ ಸಹಕಾರ ತಪ್ಪಿದಲ್ಲಿ ತಿದ್ದುವಂಥ ಕೆಲಸ ನೀವೆಲ್ಲ ಮಾಡಿ ಅಶೋಕ್ ರೈ ನಿಮ್ಮ ನನ್ನ ಪೂರ್ತಿ ಸಮಯವನ್ನು ನನ್ನ ಉದ್ಯಮವನ್ನು ನನ್ನ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೇನೆ. ಒಳ್ಳೆಯ ರೀತಿಯಲ್ಲಿ ಮಾಡುವುದಿದ್ದರೆ ಮಾಡು, ಇಲ್ಲದಿದ್ದರೆ ಇದ್ದದ್ರಲ್ಲಿ 2 ಚಪಾತಿ 2 ರೈಸು ತಿಂದುಕೊಂಡು ನಾವು ಇರುವ ಸಮಾಜಕ್ಕಾಗಿ ಬಡವರಿಗಾಗಿ ದುಡಿಯುತ್ತೇನೆ ಅನ್ನುವ ವಿಚಾರವನ್ನು ಹೇಳಿದ್ದೇನೆ. ಖಂಡಿತ ನಿಮ್ಮ ಜೊತೆ ಕೆಲಸ ಮಾಡುತ್ತೇನೆ, ನಿಮ್ಮ ಪೂರ್ತಿ ಸಹಕಾರವನ್ನು ನನಗೆ ಕೊಡಿ ಎನ್ನುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. AVG English Medium School located in Alappuzha, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983 94484 85983.